ಕಾಂಗ್ರೆಸ್ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ನಿಂದಿಸಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಹೇಳಿಕೆಯನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಂಗಳೂರಿನಲ್ಲಿ ಇಂದು ಕಾರ್ಯಕರ್ತರು ನಾಯಕರು ಸೇರಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪುರಭವನದ ಮುಂಭಾಗದ ಗಾಂಧಿ ಪ್ರತಿಮೆ ಬಳಿ ಸೇರಿದ ಕಾರ್ಯಕರ್ತರು ಯಶ್ಪಾಲ್ ಸುವರ್ಣ ಅವರಿಗೆ ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರವನ್ನು ಕೂಗಿದ್ರು. ಮಾಜಿ ಮಂತ್ರಿ ರಮಣತ್ರೈ ಮಾತನಾಡಿ, ಹಿರಿಯ ನಾಯಕರನ್ನ ಮೆಚ್ಚಿಸಲು ಯಶ್ಪಾಲ್ ಸುವರ್ಣ ಇಂತಹ ಹೇಳಿಕೆ ಕೊಡುತ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಜನಸೇವೆ ಮಾಡಿದವರಿಗೆ ನಾಯಕತ್ವ ಸಿಗುತ್ತದೆ. ತಮ್ಮ ಹೇಳಿಕೆಗಾಗಿ ನಾಯಕತ್ವ ಕೊಡುವ ಪಕ್ಷ ಬಿಜೆಪಿ ಮಾತ್ರ ಎಂದು ವಾಗ್ದಾಳಿ ನಡೆಸಿದ್ರು. ವಕ್ತಾರ ಎಂಜಿ ಹೆಗ್ಡೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಾಮಾಜಿಕವಾಗಿ ಹೋರಾಡುವ ಪ್ರತಿಯೊಬ್ಬರನ್ನ ಟ್ರೋಲ್ ಮಾಡಿ ವಿಷಬೀಜ ಬಿತ್ತಿದ ಆರ್ಎಸ್ಎಸ್ ಇಂದು ಟ್ರೋಲ್ ಮಾಡಿ ಕಾಂಗ್ರೆಸ್ಸಿಗರ ಮಾನಹಾನಿ ಮಾಡುವ ಕೆಲಸ ಮಾಡಿದವರು ನೀವಲ್ಲವೇ ಎಂದು ಕಿಡಿಕಾರಿದ್ರು. ಯುವ ನಾಯಕ ಮಿಥುನ್ ರೈ ಅವರು ಯಶ್ಪಾಲ್ ಸುವರ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಹುಲ್ ಗಾಂಧಿ ಅವರ ಜನಪ್ರಿಯತೆಯನ್ನು ಕುಗ್ಗಿಸಲು ಬಿಜೆಪಿ ನಿರಂತರ ಪ್ರಯತ್ನಿಸುತ್ತಿದ್ದಾರೆ. ರಾಮ ಮಂದಿರದ ಹುಂಡಿ ಕಳ್ಳತನ ಮಾಡಿದವರು ನೈಜ ಹಿಂದೂ ಆಗಲು ಸಾಧ್ಯವೇ ಇಲ್ಲ ಎಂದು ವಾಗ್ದಾಳಿ ನಡೆಸಿದ್ರು. ಇದೇ ಸಂದರ್ಭ ಶಾಸಕ ಯಶ್ಪಾಲ್ ಸುವರ್ಣ ಅವರ ಪ್ರತಿಕೃತಿಯನ್ನು ದಹಿಸಲಾಯಿತು. ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಶಾಸಕ ಜೆಆರ್ ಲೋಬೋ, ನಾಯಕರಾದ ಇನಾಯತ್ ಅಲಿ, ಪದ್ಮರಾಜ್ ಆರ್, ಮಮತಾ ಗಟ್ಟಿ, ಶಶಿಧರ ಹೆಗ್ಡೆ ಮೊದಲಾದವರಿದ್ದರು. ಯಶ್ಪಾಲ್ ಸುವರ್ಣರಂತ ಅನೇಕ ಜನ ಈ ಒಂದು ರಾಡಿಕಲ್ ಎಜೆಂಡಾದ ಜನರಿಗೆ ಅವರಿಗೆ ನಾಯಕತ್ವ ಸಿಗುತ್ತದೆ ಬಾರಿ ಸುಲಭದಲ್ಲಿ ಅಂತೇಳಿ ಕಾಂಗ್ರೆಸ್ಗೆ ನಾಯಕತ್ವ ಕೆಲಸ ಮಾಡಿದವರು ಸಿಗುದು. ಕಾಂಗ್ರೆಸ್ನಲ್ಲಿ ಯಾರು ಜನಸೇವೆ ಮಾಡ್ತಾರೆ ಅವರಿಗೆ ನಾಯಕತ್ವ ಸಿಗ್ತದೆ. ಇದು ಆಗಿಲ್ಲ. ಇವರು ಪ್ರಚೋದನೆ ಮಾಡಿ ದ್ವೇಷದ ಭಾಷೆಯನ್ನು ಮಾಡ್ತಾರೆ, ಅವರಿಗೆ ನಾಯಕತ್ವ ಕೊಡ್ತಕ್ಕಂಥ ಪಕ್ಷ ಈ ಪ್ರಪಂಚದಲ್ಲಿ ಇದ್ರೆ ಅದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಭಾರತೀಯ ಜನತಾ ಪಕ್ಷ ಈ ಪ್ರಪಂಚದ ಒಂದು ಯಾವುದೇ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳ್ಬೇಕು. ಅಂತ ಪಕ್ಷ ಬಹುಶಃ ರಾಹುಲ್ ಗಾಂಧಿ ಅವರ ಕುಟುಂಬ ಅಂತ ಹೇಳಿದ್ರೆ ಯಾರದು? ಅದು ಮೋತಿಲಾಲ್ ನೆಹರು ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಅಥವಾ ರಾಜೀವ್ ಗಾಂಧಿ ಇರ್ಬೋದು. ಇಂದಿರಾ ಗಾಂಧಿ ಅವರು ಮತ್ತು ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟಂತವ್ರು. ಆ ಕುಟುಂಬವನ್ನ ಬಹುಶಃ ಭಯೋತ್ಪಾದಕರಿಗೂ ಕೂಡ ಕುಟುಂಬ ಪೀಳಿಗೆಯನ್ನು ನಾಶ ಮಾಡಲಿಕ್ಕೆ ಆಗಿಲ್ಲ. ಒಬ್ಬ ಇಂದಿರಾ ಗಾಂಧಿಯನ್ನು ಸಾಯಿಸಿದ್ರೆ ಇಂದಿರಾ ಕುಟುಂಬವನ್ನು ಸಾಯಿಸಲಿಕ್ಕೆ ಇವರಿಗೆ ಆಗಲಿಲ್ಲ. ರಾಜೀವ್ ಗಾಂಧಿ ಅವರನ್ನು ಸಾಯಿಸಿದ ಮೇಲೆ ಇಡೀ ಆ ಕುಟುಂಬವನ್ನು ಸಾಯಿಸಲಿಕ್ಕೆ ಆಗಿಲ್ಲ. ರಾಜೀವ್ ಗಾಂಧಿ ಅವರು ಮತ್ತು ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಪ್ರಾಣ ಕೊಟ್ಟಿರ್ತಕ್ಕಂಥ ಆ ಒಂದು ಕುಟುಂಬ ಅದನ್ನ ನಾಶ ಮಾಡಬೇಕು ಅಂತ ಹೊರಟಿದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಇಲ್ಲಿ ಭಯೋತ್ಪಾದಕರು ಈ ದೇಶದಲ್ಲಿ ಏನು ವಿಘಟನಕಾರಿ ಶಕ್ತಿಗಳು ಈ ಒಂದು ಮಾತುಗಳು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಬ್ಬ ತಿಳಿಗೇಡಿ ಒಬ್ಬ ವ್ಯಕ್ತಿ ಅವನ ಮಾತು ಬಹುಶಃ ನಮ್ಗೆಲ್ಲ ನೋವಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಗಾಂಧಿ ಮಹಾತ್ಮ ಗಾಂಧಿ ಜಿ ಕೋ ಮಾँ को गाली देने दिन में आप कहाँ था? ಮಹಾತ್ಮ ಗಾಂಧೀಜಿಯವರ ತಾಯಿಯನ್ನ ಕೆಟ್ಟ ಶಬ್ದದಲ್ಲಿ ನಿಂದಿಸುವಾಗ ಮೌನಿ ಬಾಬಾ ಆಗಿದ್ದ ಈ ಮೋದಿ, ಸೋನಿಯಾ ಗಾಂಧಿ ಅವರನ್ನ ಬಾರ್ ಡಾನ್ಸರ್ ಹೇಳಿ ಕರೆಯುವಾಗ ಟ್ರೋಲ್ ಮಾಡುವಾಗ ನೀವು ಬಾಯಿ ಮುಚ್ಚಿಕೊಂಡಿದ್ರಿ. ನೆಹರೂರವರ ತನ್ನ ಅಕ್ಕನ ಮಗಳ ಒಟ್ಟಿಗೆ ಇದ್ದ ಫೋಟೋವನ್ನ ಅಶ್ಲೀಲವಾಗಿ ಹಂಚಿದ್ರಿ. ಒಬ್ಬ ಸಾಮಾನ್ಯ ನಾಗರಿಕ ನನ್ನಂತವ ಪ್ರಶ್ನೆ ಮಾಡಿದ್ರೆ AMG ಹೆಗಡೆ ನಿನ್ನ DNA ಯಾವುದು ಅಂತ ಕೇಳ್ತೀರಿ ನೀವು. ಯಾರನ್ನು ಬಿಟ್ಟಿದ್ದಾರೆ ಇವರು? ಕಾಂಗ್ರೆಸ್ಸಿನ ಒಬ್ಬನನ್ನು ಬಿಡಲಿಲ್ಲ, ಸಾಮಾಜಿಕವಾಗಿ ಹೋರಾಟ ಮಾಡುವವರನ್ನ ಬಿಡಲಿಲ್ಲ, ರೈತರನ್ನ ಬಿಡಲಿಲ್ಲ, ಎಲ್ಲರ ಅಪ್ಪ ಅಮ್ಮ ಅಕ್ಕ ತಂಗಿಯರನ್ನ ಫೇಸ್ಬುಕ್ಕಿನ ವಾಲಿಗೆ ತಂದ್ರು ಸರ್, ಫೋಟೋ ಸಹಿತವಾಗಿ ಟ್ರೋಲ್ ಮಾಡಿದ್ರಿ.
ಇದು RSS ಬಿತ್ತಿದ ವಿಷ ಬೀಜ. RSSನ ಸಿದ್ಧಾಂತದ ಒಂದು ಭಾಗವಾಗಿ ನೀವು ಈ ರೀತಿಯ ಟ್ರೋಲ್ಗಳನ್ನು ಪ್ರಾರಂಭ ಮಾಡಿದ್ದು 2014ರಲ್ಲಿ. ಮೋದಿಯವರೇ, 4,000 ಕೋಟಿ ರೂಪಾಯಿಗಳನ್ನು ನೀವು ಅದಕ್ಕಾಗಿ ತೆಗೆದಿಟ್ರಿ, ಅಂಬಾನಿ ದುಡ್ಡನ್ನ. 2 ಲಕ್ಷ ಪೇಜುಗಳನ್ನ ಮಹಾತ್ಮ ಗಾಂಧೀಜಿಯವರ ತೇಜೋವಧೆಗೆ ಫೇಸ್ಬುಕ್ ಅಲ್ಲಿ ಓಪನ್ ಮಾಡ್ತಾರೆ. ಹಂತ ಹಂತವಾಗಿ ಪ್ರತಿಯೊಬ್ಬರ ಚಾರಿತ್ರ್ಯ ಹನನ ಮಾಡ್ತಾ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಹೇಳಿದ್ರಿ, ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಸ್ ಅಂತ ಹೇಳಿದ್ರಿ. ಆಗ ನಿಮಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ ಮೋದಿಯವರೇ? ವಿಷಪಾಲ್ ಸುವರ್ಣ ಎಂಬ ಅವನಿಗೆ ಅಡ್ಡನಾಮವನ್ನು ನಾವು ಹಾಕಿಕೊಂಡು ಈ ವಿಷಪಾಲ್ ಸುವರ್ಣ ಈ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಸಂಪ್ರದಾಯಸ್ಥರ ಜಿಲ್ಲೆ. ಇಲ್ಲಿ ರಾಜಕಾರಣಿಗಳು ಕೂಡ ವಿದ್ಯಾವಂತರು, ಬುದ್ಧಿವಂತರು, ಸಂಪ್ರದಾಯಸ್ಥರು. ಟೀಕೆ ಟಿಪ್ಪಣಿ ಮಾಡುವುದು ಸಹಜ, ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂತಹ ಈ ಬಿಜೆಪಿಯ ಸಂಪ್ರದಾಯ ಇದರ ಕೊನೆಯ ಹಂತಕ್ಕೆ ಬಂದಿದೆ. ಇವತ್ತು ದೇಶದಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ ಇರುವಂತಹ ಪ್ರೀತಿ, ಯುವ ಜನತೆಗೆ ರಾಹುಲ್ ಗಾಂಧಿ ಅವರ ಮೇಲೆ ಇರುವಂತಹ ನಂಬಿಕೆ, ಯುವ ಜನತೆಗೆ ರಾಹುಲ್ ಗಾಂಧಿ ಅವರ ಮೇಲೆ ಇರುವಂತಹ ವಿಶ್ವಾಸ, ಈ ದೇಶದ ರೈತರಿಗೆ ರಾಹುಲ್ ಗಾಂಧಿ ಅವರ ಮೇಲೆ ಇರುವಂತಹ ನಂಬಿಕೆ, ಇದೆಲ್ಲ ಬಿಜೆಪಿ ಪಕ್ಷದವರಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಇದೆಲ್ಲ ಬಿಜೆಪಿ ಪಕ್ಷದವರಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಕೊನೆಯದಾಗಿ ಬಿಜೆಪಿ ಅವರಿಗಿದ್ದದ್ದು ಒಂದೇ ಅಸ್ತ್ರ, ರಾಮನ ಹೆಸರನ್ನು ಹೇಳಿಕೊಂಡು, ರಾಮನ ನಾಮವನ್ನು ಜಪ ಮಾಡಿಕೊಂಡು ಓಟಿಗೋಸ್ಕರ ರಾಮದೇವರ ಹೆಸರನ್ನು ಹೇಳಿಕೊಂಡು ಇವತ್ತು ಜೀವನ ತೆಗಿತಾ ಇದ್ರು. ಆದ್ರೆ ಇವತ್ತು ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಹಿಂದೂಗೂ ಕೂಡ ಅಪಮಾನ ಮಾಡಿದವರು ಯಾರಂತ ಕೇಳಿದ್ರೆ ಅದು ಬಿಜೆಪಿ ಪಕ್ಷದವರೆಂಬ ಮಾತನ್ನು ಹೇಳಲಿಕ್ಕೆ ಬಯಸಿದ್ದೇನೆ.